ಐಪಿಎಲ್ ಮಾದರಿಯಂತೆ ವಾಲಿಬಾಲ್ನಲ್ಲೂ ಕೂಡ ಹೊಸ ಲೀಗ್ ಆರಂಭವಾಗಿದ್ದು, ಮೊದಲ ಸೀಸನ್ನ ಹರಾಜು ಪ್ರಕ್ರಿಯೆ ಕೊಚ್ಚಿನ್ನಲ್ಲಿ ನಡೆದಿದೆ. ಮಂಗಳೂರಿನ ಆಟಗಾರ ಅಶ್ವಲ್ ರೈ ಅವರು ದಾಖಲೆಯ ಮೊತ್ತಕ್ಕೆ ಕೋಲ್ಕತಾ ಥಂಡರ್ ಬೋಲ್ಟ್ಸ್ ತಂಡದ ಪಾಲಾಗಿದ್ದಾರೆ. ಅಶ್ವಲ್ ರೈ ಅವರನ್ನ 15 ಲಕ್ಷ ರೂಪಾಯಿ ಬೆಲೆಗೆ ಕೋಲ್ಕತಾ ತಂಡ ಖರೀದಿಸಿತ್ತು. ಇವರಂತೆ ಕಾರ್ತಿಕ್ ಎ ಮತ್ತು ಜೆರೋಮ್ ವಿನೀತ್ ಅವರನ್ನ ಪ್ರೈಮ್ ವಾಲಿಬಾಲ್ ಹರಾಜಿನಲ್ಲಿ ಕ್ರಮವಾಗಿ ಕೊಚ್ಚಿ ಬ್ಲೂ ಸ್ಟ್ರೈಕರ್ಸ್ ಮತ್ತು ಕ್ಯಾಲಿಕಟ್ ಹೀರೋಸ್ ತಂಡಗಳು 15 ಲಕ್ಷ ರೂಪಾಯಿ ಖರೀದಿಸಿದವು. ಕ್ಯಾಲಿಕಟ್ ಹೀರೋಸ್, ಕೊಚ್ಚಿ ಬ್ಲೂ ಸ್ಟ್ರೈಕರ್ಸ್, ಅಹಮದಾಬಾದ್ ಡಿಫೆಂಡರ್ಸ್, ಹೈದರಾಬಾದ್ ಬ್ಲಾಕ್ ಹ್ಯಾಕ್ಸ್, ಚೆನ್ನೈ ಬ್ಲಿಟ್ಸ್, ಬೆಂಗಳೂರು ಟಾರ್ಪಿಡೋಸ್ ಮತ್ತು ಕೋಲ್ಕತಾ ಥಂಡರ್ ಬೋಲ್ಟ್ಸ್ ಎಂಬ 7 ತಂಡಗಳು ಪ್ರೈಮ್ ವಾಲಿಬಾಲ್ ಲೀಗ್ನಲ್ಲಿ ಭಾಗವಹಿಸುತ್ತಿದೆ. For Heroes 8.9 it is for the Hyderabad, 9 for Hyderabad, 9.25 for Heroes, 9.5 for Hyderabad, 9.75, is it 9.75? Yes it is, 10 lakhs it is for Hyderabad, 10.25, 10.25, 10.25 for the Heroes. Do I see a 10.5 lakh? Yes we do. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ ಎಂಪಿ ಸಿಲ್ಕ್ಸ್ ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ ಎಂಪಿ ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.